ಕೆಲವೊಂದು ವಿಷಯಗಳು, ವಿಚಾರಗಳು, ದೃಶ್ಯಗಳು ಮನಸ್ಸಿನೊಳಗೆ ಆಳವಾಗಿ ಇಳಿದು ಅಲ್ಲೇ ಉಳಿದು ಬಿಡುತ್ತವೆ. ಮನಸ್ಸನ್ನು ಮುಟ್ಟುವುದು, ತಟ್ಟುವುದು, ಹೃದಯವನ್ನು ಬಡಿಯುವುದು, ಹೀಗೆ ಕೆಲವೊಂದು ಶಬ್ದಗಳಲ್ಲಿ ಅದನ್ನು ವರ್ಣನೆ ಮಾಡುತ್ತೇವೆ. ಅಂತಹದ್ದೇ ಒಂದು ಅಪರೂಪದ ಅನುಭವ XY ಕನ್ನಡ ಚಿತ್ರವನ್ನು ವೀಕ್ಷಿಸಿದಾಗ ಆಯಿತು. ವಿಶೇಷವಾದ, ವಿಚಿತ್ರವಾದ, ಆದರೆ ನಂಬಬಹುದಾದ, ನಂಬಲು ಅಸಾಧ್ಯವಾದ ಒಂದು ಕಥಾಹಂದರ. ಸುಲಭದಲ್ಲಿ ಹೇಳುವುದಿದ್ದರೆ ಆತ್ಮಕಥೆ ಅಲ್ಲ, ಒಂದು ಆತ್ಮದ ಕಥೆ. ಅದು ಏನು, ಕಥಾ ಚಿತ್ರಣ ಏನು, ಇದೆಲ್ಲವನ್ನು ಅನುಭವಿಸಬೇಕಾದರೆ ಚಿತ್ರತಂಡದವರೇ ಹೇಳುವ ಹಾಗೆ ಈ ಭೂಮಿಯ ಮೇಲಿನ ಪ್ರತಿಯೊಬ್ಬರು ನೋಡಲೇಬೇಕಾದ ಕಥಾಚಿತ್ರ XYಯನ್ನು ನೀವು ನೋಡಲೇಬೇಕು. ನಾವು ಮುಂದೆ ಮುಂದೆ ಸಾಗಿ ಪ್ರಯಾಣ, ಬಿಟ್ ಹಾಕಿ worries, ಬಿಟ್ ಹಾಕಿ ಕಟ್ ಹಾಕಿ ಗುರೀಸ್, ಕಟ್ ಹಾಕಿ ಎಲ್ಲೋ ಇದ್ದ ಹನಿಗಳೆಲ್ಲ ರೈನಾದಂತಿದೆ, ಹೇಗೋ ಇದ್ದ ಹಣತೆ ಎಲ್ಲ ಶೈನಾದಂತಿದೆ. ಬಾರ್ಡರ್ ಎಲ್ಲಿದೆ, ನಮಗೆ ರೂಲ್ಸ್ ಮಾಡಿದೋರು ಯಾರು ಇಡಿಯಟ್. ಓಡೋ ನೀರಿಗೆ ಆರ್ಡರ್ ಎಲ್ಲಿದೆ, ನಮ್ಮದೇ ರೂಲ್ಸ್ ನಮ್ಮದೇ ಗೋಲ್ಸ್ ಮೈ ಡಿಯರ್. ಇಲ್ಲಿ ಎಲ್ಲ ಜಾಲಿ ಜಾಲಿ ಯಾಕೆ ಬೆಲಿ, ನಾವು ಮಾಡಿದ್ದೆ ಚೆಂಡು, ಇಷ್ಟ ಬಂದು ಓಡೋದು. Be happy, be bold, be happy. ಮಾಡೋ ಕೆಲ್ಸ ಖುಷಿಯಾಗಿ ಮಾಡಿ ಗೋವಿಂದ ಸ್ವಾಮಿ, ಸೈಲೆಂಟ್ ಆಗಿ ಸಹಾಯ ಮಾಡಿ ಗೋವಿಂದ ಸ್ವಾಮಿ. ನೀ ಯಾರ ತಪ್ಪಂತಿದ್ದೋ ಬೇಡ ಕೆಟ್ಟೋ ನಾಗ್ತೀಯ, ಆ ಕಾಲ ಕಲ್ಸೋ ಪಾಠ ಸೂಪರ್ ಮುಂದೆ ನೋಡ್ತೀಯ. ಕಬ್ಬಿಣವನ್ನ ನಾಶ ಮಾಡೋದೆ ಅದರೊಳಗಿನ ತುಕ್ಕು, ಮನುಜನನ್ನ ನಾಶ ಮಾಡೋದೆ ಅವನೊಳಗಿನ ಸೊಕ್ಕು. ಸೂತ್ರಧಾರ ಸತ್ಯಪ್ರಕಾಶ್ ರವರ ನಿರ್ದೇಶನ, ನಟನೆ. ತುಳು ಚಿತ್ರರಂಗದ ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ್ ರವರ ಮಗ ಅಥರ್ವ ಪ್ರಕಾಶ್ರ ಅದ್ಭುತ ನಟನೆ. ಒಟ್ಟು ಚಿತ್ರದ ಸೂತ್ರ ಇದೆಲ್ಲವನ್ನು ಖಂಡಿತವಾಗಿಯೂ ದುಡಿಯೋನು ಗಲ್ಲಿ ಗಲ್ಲಿ ತಿರುಗೋನು, ನಿಮ್ಮ ಜೊತೆ ಸಾಗೋನು, ಹಾಸ್ಗೆಗಿತ್ತಷ್ಟೇ ಪಾಪ ಕಾಲು ಚಾಚೋನು, ಒಳ್ಳೆ ಕೆಲ್ಸಕ್ಕೆ ಎಂದು ಮುಂದೆ ನಿಲ್ಲೋನು, ಊಟ ಸಿಕ್ಕಾಗ ಅದ್ನೇ ಪ್ರಸಾದ ಅನ್ನೋನು, ಬೇಜಾರೇ ಬೇಡ ಏನು ಇಲ್ಲ ಅಂದ್ರೂ ನೋಡಲೇಬೇಕು. ಚಿತ್ರ ನಿರ್ಮಾಪಕ ನಿರ್ದೇಶಕ ಪ್ರಕಾಶ್ ಪಾಂಡೇಶ್ವರ್ ಚಿತ್ರದ ಕುರಿತು, ಅವರ ಮಗನ ನಟನೆಯ ಕುರಿತು ಹೇಳಿದ್ದು ಇಷ್ಟು. ಬೇರೆ ಬೇರೆ ಚಿತ್ರಗಳನ್ನು ಮಾಡಿದ್ದೇವೆ. ನಿಮ್ಮ ಮಗ ತುಳುವಲ್ಲೂ ಆ್ಯಕ್ಟ್ ಮಾಡಿದ್ದಾನೆ, ಕನ್ನಡದಲ್ಲೂ ಬೇರೆ ಬೇರೆ ಚಿತ್ರಗಳಲ್ಲಿ ಆ್ಯಕ್ಟ್ ಮಾಡಿದ್ದಾನೆ. ಈ ಚಿತ್ರದಲ್ಲಿ ಅವನ ಆ್ಯಕ್ಟಿಂಗ್ ನೋಡಿ ಬಹುಶಃ ನಾವು ಯಾರು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ರೋಲನ್ನು ನಾವು ಮಾಡಿದ್ದಾನೆ. ನಿಮಗೆ ತಂದೆಯಾಗಿ ಹೇಗೆ? ಇಲ್ಲ ನನಗೆ ಅವನ ಚಾಲೆಂಜಿಂಗ್ ರೋಲ್ ಅಂದರೆ ಅವನಿಗೆ ತುಂಬ ಇಷ್ಟ. ಇದರಲ್ಲಿ ಚಾಲೆಂಜಿಂಗ್ ರೋಲ್ ಅವನಿಗೆ ತುಂಬ ಚೆಂದ ಮಾಡಿದ್ದಾನೆ. ಮತ್ತು ಲಾಸ್ಟ್ ಎಲ್ಲರನ್ನು ಆಡಿಯನ್ಸನ್ನು ಕೂಗಿಸ್ತಾನೆ. ಅವನು ಒಳ್ಳೆ ಆ್ಯಕ್ಟ್ ಮಾಡ್ತಾನೆ, ಒಳ್ಳೆ ಆ್ಯಕ್ಟ್ ಮಾಡಿದ್ದಾನೆ. ನಿಮ್ಮೆಲ್ಲರ ಆಶೀರ್ವಾದ ಬೇಕು ಎಲ್ಲರದ್ದು. ಇನ್ನು ಮುಂದಕ್ಕೆ ಅವನದು ಏನು ಆಲೋಚನೆ ಮಾಡ್ತಾರೆ? ಇಲ್ಲ, ಇನ್ನು ಒಂದು ನಾನ್ ವೆಜ್ ಅಂತೇಳಿ ಆಗಸ್ಟ್ 1ಕ್ಕೆ ರಿಲೀಸ್ ಆಗ್ತಾ ಉಂಟು, ಕನ್ನಡ ಮತ್ತು ತುಳು. ಅದಕ್ಕೆ ಸಪೋರ್ಟ್ ಮಾಡಬೇಕು ಎಲ್ಲರೂ ಸಹ. ಅದನ್ನು ನೋಡಿ ನೀವು. ಆ ಕ್ಯಾರೆಕ್ಟರನ್ನು ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ಈ ಚಿತ್ರದಲ್ಲಿ ನೋಡುವಂಥ ಒಂದು ಒಳ್ಳೆ ನಾವೆಲ್ಲ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಹೃದಯವನ್ನು ಮುಟ್ಟುವಂಥ ಒಂದು ಪಾತ್ರ. ಕರೆಕ್ಟ್. ಇಲ್ಲ, ಖಂಡಿತ ಎಲ್ಲರ ಹೃದಯವನ್ನು ಮುಟ್ಟಿದೆ. ಇನ್ನು ಸಪೋರ್ಟ್ ಮಾಡಬೇಕು ಜನರು ಎಲ್ಲ ಬಂದು, ಕನ್ನಡದವರು. ಯಾಕೆಂದರೆ ಮಂಗಳೂರಿನಲ್ಲಿ ಕನ್ನಡ ಸಿನಿಮಾನು ಓಡೋದು ತುಂಬ ಕಮ್ಮಿ. ಈ ಸಿನಿಮಾವನ್ನು ಒಂದು ವಿಶೇಷವಾದ ಒಂದು ಕತೆ, ಡಿಫರೆನ್ಸ್ ಕತೆ. ಈ ಜನರಿಗೆ ಕನ್ನಡ ಪಿಕ್ಚರು ನೋಡಿ ಫೈಟು ಅದು ಇದು ನೋಡಿ ಸಾಕಾದವರು ಇಂಥದ್ದೊಂದು ಒಳ್ಳೆ ಕಂಟೆಂಟ್ ಪಿಕ್ಚರ್ ಮಾಡಿದ್ದಾರೆ ಈಗ ಸತ್ಯಪ್ರಕಾಶ್ ಅವರು. ಇದನ್ನು ಬಂದು ನೋಡಿ, ಆಗ ಗೊತ್ತಾಗ್ತದೆ ಕನ್ನಡ ಪಿಕ್ಚರ್ ಏನು ಅಂತೇಳಿ. ಡಿಫ್ರೆಂಟ್ ಸ್ಟೋರಿ ಇಲ್ಲ ಅಂತ ಹೇಳ್ತಾರೆ ಕೆಲವರು, ಕನ್ನಡದಲ್ಲಿ ಸ್ಟೋರಿಯೇ ಬರೋದಿಲ್ಲ ಅಂತ ಹೇಳ್ತಾರೆ. ಇದೊಂದು ಸ್ಟೋರಿ, ಒಂದು ಡಿಫ್ರೆಂಟ್ ಸ್ಟೋರಿ. ದಯಮಾಡಿ ಒಮ್ಮೆ ಬಂದು ನೋಡಿ
ಒಳ್ಳೇದುಂಟಾ ಒಳ್ಳೆದಿಲ್ಲ ಅಂತೇಳಿ ನೀವು ತೀರ್ಮಾನ ಮಾಡಿ. ಅಥರ್ವ ಪ್ರಕಾಶ್ಗಂತೂ ಇದೊಂದು ಸವಾಲಿನ ಪಾತ್ರ. ಅದರ ಬಗ್ಗೆ ಅವರಿಂದಲೇ ಕೇಳೋಣ. ತುಳು ಕನ್ನಡ ಬೇತೆ ಬೇತೆ ಪಿಕ್ಚರ್ ಆ್ಯಕ್ಟ್ ಮಾಡ್ತಾರೆ ಅಲ್ಲ ಈ ಚಿತ್ರದ ಕಾನ್ಸೆಪ್ಟ್ ಬೇತದೆ ಒಂದು ಟಿಪಿಕಲ್ ಎಲ್ಲ ಯೋಚನೆ ಅವು ನಮ್ಮ ಡೈರೆಕ್ಟರ್ ಸತ್ಯಪ್ರಕಾಶ್ನ ಸ್ಟೈಲ್ ಅವ ಆರ್ನ ಫಸ್ಟ್ ಸೀನ್ ಮಾಡಿದವಾಡು ಮತ್ತು ವಿಭಿನ್ನ ಆರು ಕಮರ್ಷಿಯಲ್ ಅಂಚೆ ಮನ್ಪುಡು ಆರ್ನ ದಾದೆ ಥಾಟ್ಸ್ ಉಂಡು ಅವೇನ ಆರು ಫಿಲ್ಮ್ ಅನ್ಪುನ. ಸೊ ಎನ್ನ ಒಂಜಿ ಭಾಗ್ಯ ಆರ್ನ ಫಿಲ್ಮ್ ಆ್ಯಕ್ಟ್ ಮಾಡ್ತಿನ ಚಾನ್ಸ್ ತಿಕ್ಕನೈಕೆ ಸರ್. ಚೂರು ಅಲ್ಲ ಅಲ್ಲ ಅವು ಅನುಭವ ಮಸ್ತ್ ಖುಷಿ ಆಗುಂಡು ಸರ್. ದಯಪಂಡ ಅವು ಕತೆ ಪನ್ನಾಗೇನೆ ಹೆಂಗೆ ಗೊತ್ತಿತ್ತು ನಾವು ಮಸ್ತ್ ಚಾಲೆಂಜಿಂಗ್ ಕ್ಯಾರೆಕ್ಟರ್. ದಯಪಂಡ ಒಂಜಿ ರೆಫರೆನ್ಸ್ ಅವಡು ದಾಲ ಇಜ್ಜಿ ಫಿಲ್ಮ್ ಓಲ ಹಿಂಗೆ ತೂದು ಮನ್ಪಲ್ಲಿ ಬಂದು ಬಟ್ ಆ ಡೈರೆಕ್ಟರ್ ನಾವು ಒಂಜಿ ವಿಷನ್ ಆವಡು ಆ ಒಂದು ನೆಟ್ ಬಗ್ಗೆ ದಾದನ ಒಂಜಿ ಮ್ಯಾಜಿಕ್ ಅದು ಚಾತುಡು ಸರ್. ಅದೇ ಆ್ಯಕ್ಚುಲಿ ಒಂದು ಪಂಡ್ರಬಲ್ಲಿ ಜನಕ್ಕೂಲು ಬೇಜಾರು ಮಂತದ್ದು ಖುಷಿ ಪಡ್ಲಿ ಯಾನು ಫಸ್ಟ್ ಪಂಡ ಎನ್ನ ಜನಕ್ಕೂಲು ಬೇಜಾರು ಮಂತಾರೆ ಪಂಡ ಎನ್ನ ಬೇಲೆ ಸಕ್ಸಸ್ ಆಂಡು. ಸೊ ಒಂಜಿ ಆ್ಯಕ್ಟರ್ಗೆ ಆಯ್ನ ಆ್ಯಕ್ಟ್ ಮಂತಿನ ಬೇಲೆ ದಾದ ಜನಕ್ಕೆ ಖುಷಿ ಆಗೊಂಡು ಪಂಡ ಅವು ಹೆಂಗೆ ಖುಷಿತ ವಿಚಾರ. ಸೊ ಅವು ಥ್ಯಾಂಕ್ ಯು ಪನ್ನೊಂದಿಲ್ಲ ಮಾತು ಆಡಿಯನ್ಸಿಗೆ. ಅಯ್ಯೋ ಥ್ಯಾಂಕ್ ಯು ಸರ್. ಇನ್ನು ಉಳಿದಂತೆ ಚಿತ್ರ ನೋಡಿದ ಎಲ್ಲರದ್ದು ಒಂದೇ ಮಾತು, ಸೂಪರ್. ವಿಭಿನ್ನ ಕಥಾವಸ್ತು, ಬೇರೆಯೇ ಕಾನ್ಸೆಪ್ಟ್. ಕ್ರೀಡೆ ಏನ್ ಮಾಡ್ತಿದ್ಯೋ? ಸತ್ತೋಗ್ಬಿಟ್ಟಿದ್ದಾನೆ ಬಾಬಾ. ಸತ್ತವನಿಗೆ ಸವಾಲಿನ ಚಿತ್ರ. ಪ್ರೀತಿ, ಅನಾಥ ಪ್ರಜ್ಞೆ, ಅನಾಥಾಶ್ರಮ, ವೃದ್ಧಾಶ್ರಮ, ಸಾಯುವ ಹಂತದಲ್ಲೂ ಪ್ರೀತಿಯ ಹಂಬಲ ಎಂದು ಯಾರೆಲ್ಲ ಏನೆಲ್ಲ ಹೇಳಿದ್ದಾರೆ ಕೇಳೋಣ ಬನ್ನಿ. ಎಂಗೆಲ್ಲ ಹುಡುಗನ ಆ್ಯಕ್ಟಿಂಗ್ ಕ್ಲಿಯರ್ ಲಾಸ್ಟ್ ಒಂಚೂರು ಕಣ್ಣ ನೀರು ಬರ್ತ್ಲಾಕ ಒಂದು ಅದ್ಭುತವಾದ ಅಭಿನಯ ಮಲ್ತಿನೇ ಕೊಂಚ ಕ್ಲಾಪ್ ಕೊಡಿ ಮಾತು. ಪ್ರಕಾಶ್ ಬಂದುಕೊಂಡೆ ಒಂಜಿ ಪ್ರತಿ ಸಿನಿಮಾಲ ಒಂದು ವಿಶೇಷವಾದ ಟಚ್ ಇರ್ತದೆ. ಒಂದಲ್ಲ ಎರಡಲ್ಲಾಗಲಿ ರಾಮರೇ ಆಗಲಿ ಎಲ್ಲ ಸಿನಿಮಾ ಕೂಡ ಒಂದು ವಿಭಿನ್ನ ಶೈಲಿ. ನಾನು ಅವರಿಗೆ ಆ ಸಲ ಸಿಕ್ಕಿದಾಗ ಹೇಳಿದ್ದೆ, ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ಅದ್ಭುತವಾದ ಒಬ್ಬ ನಿರ್ದೇಶಕರು ಸಿಕ್ಕಿದ್ದಾರೆ. ಅದು ನಮ್ಮ ಪುಣ್ಯ, ನಮ್ಮ ಹುಡುಗರು. ಕಂಗ್ರಾಚುಲೇಷನ್ ಎಲ್ಲ ಇಡೀ ಟೀಮ್. ಮಾತೆರೆಗಳ ನಮಸ್ಕಾರ. ಮಾತೆರೆಗಳ ಫಿಲ್ಮ್ ಎಂಚಾನ್ ನಮ್ಮ ನಿಖಿಲ ನಮ್ಮ ಫಿಲ್ಮ್ ಇನ್ಸ್ಟಾಗ್ರಾಮ್ ಆವಡು ಫೇಸ್ಬುಕ್ ಆವಡು ಮಾತೆರೆಗಳ ಕಡಪಾದ ನಿಖಿಲ್ ಪಿರೋನ್ಸಲಿ ಬರ್ತಿದ್ದು ನಮ್ಮ ಫಿಲ್ಮ್ ತೂಡು ಇಡೀ ಎಕ್ಸ್ ಆ್ಯಂಡ್ ವೈಸ್ ಚಿತ್ರಕ್ಕೆ ನಮ್ಮ ಸಪೋರ್ಟ್ ಮಾಡ್ಕೊಡೋಕೆ ನಮಗೆ ನಂದು ಒಂದು ಯುನೀಕ್ ದೇಪಣ್ಣದು ಬೇತ ಫಿಲ್ಮ್ ಮಾತ ಫಿಲ್ಮ್ ನಾರ್ಮಲ್ ಅದು ಸೇಮ್ ಉಪ್ಪುಂಡು ಇದು ಯುನೀಕ್ ಸ್ಟೋರಿ ಕ್ರಿಯೇಟ್ ಮಾಡ್ತಿದ್ದಾರೆ ನಮ್ಮ ಸತ್ಯ ಸರ್ ఒక ಪ್ರಕಾಶ್ ಪಾಂಡೇಶ್ವರ್ ಸರ್ ಆವಡು ఒక ಸತ್ಯ ಸರ್ ಆವಡು ಎಂಗೆ ಆಪರ್ಚುನಿಟಿ ಕೊರ್ನಿಗೆ ಮಸ್ತ್ ಥ್ಯಾಂಕ್ ಯು ಮಾತೆರೆಗೆ. ಗೋವಿಂದ ಸ್ವಾಮಿ ಹೇಳಿ ಗೋವಿಂದ ಸ್ವಾಮಿ ಹೇಳಿ ಗೋವಿಂದ ಸ್ವಾಮಿ. ಅವರು ಚಾಲಿ ಪೋಲಿಯಲ್ಲಿ ಒಂದು ರೋಲ್ ಕೊಟ್ಟಿದ್ರು ತುಳು ಪಿಕ್ಚರಲ್ಲಿ. ಈಗ ಪುನಃ ಮೊನ್ನೆ ಕನ್ನಡ ಚಿತ್ರದ XY ಕೂಡ ಒಂದು ರೋಲ್ ಕೊಟ್ಟಿದ್ದಾರೆ. ಅವರ ಭಾರತದಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಚಿತ್ರಗಳು ಮೂಡಿ ಬರಲಿ ಅಂತ ನಾನು ಅವರಿಗೆ ಹಾರೈಸ್ತೇನೆ. ಹಾಗೆ ಅವರ ಮಗ ಅತ್ತರು ಕೂಡ ನನ್ನ ಸ್ನೇಹಿತರಾಗಿ ಬೆಳೆದಿದ್ದಾರೆ. ಈಗ ಅವರಿಗೆ ಕೂಡ ಮುಂದಿನ ದಿನಗಳಲ್ಲಿ ಶುಭಾಶಯ ಹಾರೈಸ್ತೇನೆ. ಧನ್ಯವಾದಗಳು. ಪಿಕ್ಚರ್ ತುಂಬ ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂದಿದೆ. ಎಲ್ಲ ಕಲಾವಿದರು ಹೊಸ ರೀತಿಯಲ್ಲಿ ಈ ಚಿತ್ರವನ್ನು ಮಾಡಿದ್ದಾರೆ. ತುಂಬ ಖುಷಿಯಾಯಿತು ಈ ಸಿನಿಮಾ ನೋಡಿ. ಇನ್ನಷ್ಟು ಇವರಿಂದ ಒಳ್ಳೊಳ್ಳೆ ಚಿತ್ರಗಳು ಬರಲಿ ಅಂತೇಳಿ ನಾನು ಆಶಿಸ್ತೇನೆ. ನಮಸ್ತೆ. ಒಂದು ವಿಭಿನ್ನವಾದ ಕಥೆಯನ್ನು ಇಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಒಳ್ಳೆ ರೀತಿ ಒಂದು ಒಳ್ಳೆಯಾಗಿದೆ. ವಿಭಿನ್ನವಾದ ಕಥೆ ಚೆನ್ನಾಗಿದೆ. ಮೂವಿ ಇಸ್ ರಿಯಲಿ ಗುಡ್. ಒಳ್ಳೆ ಉಂಟು, ತುಂಬ ಸೂಪರ್ ಆಯ್ತು. ಹೊಸ ಪ್ರಯತ್ನ, ವಿಶೇಷವಾದ ಅಪ್ಪಮ್ಮನ ಮೋಕೆಗೆ ಬೇಕು ನಂಚಿತ್ತು ಬಾಲ್ಯದ ಅಂಜಿ ಕತೆ ಎಡ್ಡೆ ಹೊಸ ರೀತಿ ಬೈದಾನೆ. ಇತರು ಚಿಂತಿಸದಿರು, ವಜ್ರವ ನೋಡಿ ಗಾಜೆದು ಎಸೆವ ಅವರೇ ಕಲುಷಿತರು.
ಎಂತೆಂಥೋರ ಸಂತೆಗೆಲ್ಲೂ ಚಿಂತೆಗಿಲ್ದೆ ಖುಷಿಯಾಗಿರೋಣ. ಗೋವಿಂದ ಸ್ವಾಮಿ ಭಾರಿ ಶೋಕದ ಫಿಲ್ಮು ಒಂಜಿ ಹುಟ್ಟು ಬೊಕ ಸಾವು ಐತ ನಡುತ್ತ ಒಂಜಿ ಸೀಕ್ವೆನ್ಸ್ ಭಾರಿ ಇಟ್ಟು ಫಸ್ಟ್ ಪೂರ ಕಾಮಿಡಿ ಇತ್ತು ಐದು ಬೊಕ್ಕ ಲಾಸ್ಟ್ ಒಂಜಿ ಎಡ್ಡೆ ಮೆಸೇಜ್ ಉಂಡು ಪಿಕ್ಚರ್ ಭಾರಿ ಇಟ್ಟು. ಆಲ್ ದ ಬೆಸ್ಟ್. ಅದ್ಭುತವಾದ ಪ್ರಯತ್ನ. ಸತ್ಯಪ್ರಕಾಶ್ ಹಾಗೂ ಅಥರ್ವ ಪ್ರಕಾಶ್ ಅವರ ಜೋಡಿ ಒಂದು ಉತ್ತಮ ಚಿತ್ರವನ್ನು ನಮ್ಮ ತುಳುನಾಡಿನ ಕಲಾವಿದರು ಸೇರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ಅಭಿನಂದನೆ. ಒಳ್ಳೆಯ ಪಿಕ್ಚರ, ಮೃಷ್ಟಾಂಜನ ಭೋಜನದಾಗಿತ್ತು. XY ಎಲ್ಲ A to Z ತನಕ ಫಿಲ್ಮ್ ಒಳ್ಳೆದುಂಟು, ಬ್ಯೂಟಿಫುಲ್ ಫಿಲ್ಮ್ ಮಸ್ತ್ ಎಡ್ಡೆ ಹತ್ತಂಡು, ಮಸ್ತ್ ಎಡ್ಡೆ ಬಕ್ಕ ಫಿಲ್ಮ್ ಮಸ್ತ್ ಒಂಜಿ ಎಡ್ಡೆ ಮೆಸೇಜ್ ಇತ್ತಂಡು. ಏನೋ ಮಾಡ್ತಿದ್ಯಾ? ಅಯ್ಯೋ ನನ್ನ ಮಗನೇ ಅಪ್ಪ ಅಪ್ಪ ಅಂತ ದೊಡ್ಡಪ್ಪನ್ ಮಾಡ್ತಾ ಇದ್ದೀರ ಬಾರ. ದಾಯಕ್ ಪಂಡ ಇತ್ತೆದ ಕಾಲಡ್ ಜೋಕ್ಲು ಅಪ್ಪೆ ಅಮ್ಮೆನಕ್ಲೆನ್ ಪೂರ ಬುಡ್ದು ಪಾಡುವೇರು ಅವೇನು ಅವು ಒಂಜಿ ಎಂಕ್ಲ ನಾನು ಡ್ಯೂಟಿ ಉಂಡು ಅಕ್ಕಲ್ನ ಕಡೆ ಮುಟ್ಟ ತೂಪಿನೆ ಬಕ್ಕ ನಾನು ಒಂಜಿ ನಮ್ಮಲ್ಲ ಯಂಗ್ಸ್ಟರ್ಸ್ ಆದ ಜೋಕ್ಲೆನ್ಲ ನಮ್ಮ ಅಂಚನೆ ಬುಡ್ದು ಪಾಡ್ರೆ ಆಪುಜಿ ಏಪಲ ಎಂಕ್ಲೆಗೆ ಒಂಜಿ ರೆಸ್ಪಾನ್ಸಿಬಿಲಿಟಿ ಉಂಡು ಅಂಚ ರಡ್ಡು ಮೇಟ್ಲ ಒಂಜಿ ಮೆಸೇಜ್ ಇತ್ತಂಡು ಭಾರಿ ಒಂಜಿ ಎಡ್ಡೆ ಫಿಲ್ಮ್ ಸೂಪರ್ ಇತ್ತಂಡು. ಭಾರಿ ಅದ್ಭುತವಾದ ಒಂಜಿ ಸಿನಿಮಾ. ಯಾಂತು ಇನ್ನ ಸಿನಿಮಾಲು ಭಾರಿ ಡಿಫ್ರೆಂಟ್ ಬಂಡ ಡಿಫ್ರೆಂಟ್ ಒಂದೊಂಜಿ ಒಂಜೆ ಪಾತ್ರ ಪನ್ಪುಂಡ ಒಂಜಿ ಅವಾರ್ಡ್ಗೆ ಆಯ್ಕೆ ಆಪಿನ ಚಿತ್ರ ಸಿನಿಮಾ ಒಂದು ದಯಕಿಂದ ಬಂಡ ಇರ ಪೂರಾ ಭಾಗಲ್ಲ ಈ ಜೋಕುಲ್ನ ವಿಷಯ ಇಡಾವಡು, ವೃದ್ಧರ ವಿಷಯ ಇಡಾವಡು, ಜಾತಿದ ವಿಷಯ ಇಡಾವಡು ಅತ್ತ ನಾನು ಒಂಜಿ ಡಿಫ್ರೆಂಟ್ ಸಬ್ಜೆಕ್ಟನ್ನು ಪತ್ತೊಂದು ಪೋತೀರಿ ಅಂಚೆ ಹಿಡ್ದವ್ರ ಬಾರಿ ಪೊರ್ಲಾತ್ರಿ. ಅಪ್ಪ ಆ್ಯಕ್ಷನ್ ಬೈ ನೋಡಿದೆ, ಚೆನ್ನಾಗಿದೆ. ಸತ್ಯ ಅವರು ಮತ್ತೆ ನಟನೆಯಲ್ಲಿ ನಿರ್ದೇಶನದಲ್ಲಿ ಎರಡರಲ್ಲೂ ಗೆದ್ದಿದ್ದಾರೆ. ಅಥರ್ವ ಪ್ರಕಾಶ್ ಚೆನ್ನಾಗಿ ಮಾಡಿದ್ದಾರೆ. ಒಂದು ವಿಭಿನ್ನ ಪ್ರಯತ್ನ, ಹೊಸ ಅನುಭವ ನೀಡಿದೆ. ಚೆನ್ನಾಗಿದೆ ಚಿತ್ರ. ಭಾರಿ ಶೋಕದ ಪಿಕ್ಚರ್. ಒಂಜಿ ಹೊಸ ನಮೂನೆದ ಏರೆಲ್ಲ ಎಕ್ಸ್ಪೆಕ್ಟ್ ಮಲ್ಪೊಂದಿನ ಸಿನಿಮಾ. ಭಾರಿ ಶೋಕದ ಡೈರೆಕ್ಷನ್ ಅಂತೂ ಸೂಪರ್. ಒಕ್ಕ ಆ್ಯಕ್ಟಿಂಗ್ ಅಂತೂ ಅವು ಆ್ಯಕ್ಟಿಂಗ್ ಅಂದು ಒಲ್ಲ ಗೊತ್ತಾಜಿ ಒಂಜಿ ನ್ಯಾಚುರಲ್ ಅದ್ವ ಇದನ್ನು ಭಾರಿ ಶೋಕದ ಒಂಜಿ ಪಿಕ್ಚರ್. ಈ ಇಂಚಿತ್ತಿನ ಸಿನಿಮಾ ಬರೋಡು ಅಪ್ಪ ಎರಡೇ ದಿನ ಅವ್ನು ನೋಡಿದ್ರೆ ಮಗು ಥರ ಅನಿಸ್ತಾನೆ. ನನ್ನಾತ ಈ ಜನಕ್ಲಿಗೆ ಮುಟ್ಟೋಡು ಐನಾತ ಜನ ನೀನು ತೂದು ಎಂಜಾಯ್ ಮಾಡ್ಕೊಡು ಒಕ್ಕ ಮಾತಾಡಲ ಬತ್ತ ಈ ಸಿನಿಮಾದು ಓಡು ಬಂಡದೆ ಅನ್ನು ಏನು ಕನ್ನಡ ಚಿತ್ರರಂಗಗೂ ಒಂಜಿ ಎಡ್ಡೆ ಕೊಡುಗೆ ಒಂದು ಭಾರಿ ಪೊರ್ಲದ ಸಿನಿಮಾ. ಮಾತಾಡಿ ಯಾಕೆ ಈ ಥರ ಈ ಒಂಜಿ ಪದ್ಯ ಅವು ಮನಸ್ಸು ಏತ ತಟ್ಟುಂಡು ಬಂಡ ಒಂಥರ ಕನ್ನಡ ನೀರು ಬರ್ಪಡೆ ಮುಟ್ಟ ಈ ಸಿನಿಮಾ ಮಲ್ದನೆ ವೆರಿ ಬ್ಯೂಟಿಫುಲ್ ಸಿನಿಮಾ. ಮಾತೆಲ್ಲ ತೋಡಿ ಸಿನಿಮಾನು ಕನ್ನಡ ಒಂಜಿ ವಿಭಿನ್ನವಾಯಿನ ಪ್ರಯತ್ನ ಈ ಸಿನಿಮಾನ ಗೆಂದಲೆ. ಎಲ್ಲರೂ ನೋಡಬಹುದಾದಂತಹ ಒಂದು ಸಿನಿಮಾ, ಒಂದು ಹೊಸ ಟ್ರೆಂಡನ್ನು ಕನ್ನಡ ಚಿತ್ರರಂಗದಲ್ಲಿ ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು. ಹೊಸ ಶೈಲಿಯಲ್ಲಿ ಮೂಡಿ ಬಂದಿದೆ. ಒಳ್ಳೆಯ ನಿರ್ದೇಶನ ಕೂಡ. ಕಲಾವಿದರೆಲ್ಲ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಒಳ್ಳೆಯ ಲೊಕೇಶನ್ನಲ್ಲಿ ಆಗಿದೆ, ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಬೇಕು. ಭಾರಿ ಉತ್ತಮವಾಗಿ ಒಂದು ಚಿತ್ರ ಮೂಡಿ ಬಂದಿದೆ. ಪ್ರಾರಂಭದಿಂದ ಕೊನೆ ತನಕ ಎಲ್ಲರೂ ಕೂಡ ಒಂದು ವೀಕ್ಷಕರದೊಂದು ಅಟೆನ್ಷನ್ ಸ್ಥಿತಿಯಲ್ಲಿತ್ತು. ಒಂದು ಉತ್ತಮವಾದ ಒಂದು ಡಿಫ್ರೆಂಟ್ ಆಗಿ ಒಂದು ಮೆಸೇಜ್ ಕೊಡುವಂಥ ಒಂದು ಪಿಕ್ಚರನ್ನು ಮಾಡಿದ್ದಾರೆ. ಶುಭವಾಗಲಿ ಎಲ್ಲ ಚಿತ್ರತಂಡದ. ಈ ಸಿನಿಮಾ ಇತರ ಮೂವಿಗಳ ತರಹ ಅಲ್ಲ, ಒಂಥರ ಭಿನ್ನವಾಗಿ ಮೂಡಿ ಬಂದಿದೆ. ಮುಖ್ಯವಾಗಿ ಇದು ಆರಂಭದ ನೀವು ಮೊದಲಾರ್ಧ ನೋಡಿದರೆ ಒಳ್ಳೆ ನಕ್ಕು ನಕ್ಕು ಇದು ಆಗ್ತೀರಾ. ಯಾಕೆಂದರೆ ಈಗಿನ ಮಾಡರ್ನು ಟೆಕ್ನಾಲಜಿಯನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಆ ಟ್ರೆಂಡ್ಗೆ ತಕ್ಕಂತೆ ಮೂವಿ ಕೂಡ ಸಾಗ್ತಾಯಿದೆ ಮತ್ತು ತುಂಬ ಸೊಗಸಾಗಿ ನಿರೂಪಣೆ ಮಾಡಿದ್ದಾರೆ. ಸೆಕೆಂಡ್ ಅರ್ಧ ಹೋದರೆ ದ್ವಿತೀಯಾರ್ಧಕ್ಕೆ ಹೋದಾಗ ಆ ಇಡೀ ಮೂವಿಯ ಚಿತ್ರಣವೇ ಬದಲಾಗ್ತದೆ. ನಿಮಗೆ ಒಳ್ಳೆಯ ಒಂದು ಮೆಸೇಜನ್ನು ಕೊಡ್ತದೆ. ಅಪ್ಪ ಅಮ್ಮನ ಹುಡ್ಕೋಣ. ಅಮ್ಮ ಬೇಕು, ಅಮ್ಮ ಬೇಕು, ಅಮ್ಮ ಅಪ್ಪ ಅಮ್ಮ ಅಮ್ಮ. ಅದರ ಜೊತೆಗೆ ಆ ಇಡೀ ಮೂವಿಯನ್ನು ಗಮನಿಸಿದರೆ ಕೊನೆಯಲ್ಲಿ ಒಂದು ಹೇಳುವ ಒಂದು ಅಂಶ ಏನಂತ ಹೇಳಿದರೆ, ಮಕ್ಕಳನ್ನು ಅಥವಾ ನಿಮ್ಮ ಹಿರಿಯರನ್ನು ಎಲ್ಲರನ್ನು ಕೂಡ ಹೂವಿನಂತೆ ನಿರ್ಮಿಸಿ, ಜಾತಿ ಮತ ಯಾವುದೂ ಇಲ್ಲ,
ಮುಖ್ಯವಾಗಿ ಹೂವಿನಂತೆ ಬದುಕಬೇಕು ಅಂತ ಒಂದು ಆತ್ಮಕಥೆ ಹೇಳ್ತದೆ, ಅದು ಬಹಳ ಮುಖ್ಯ. ತುಂಬ ಧನ್ಯವಾದ, ಥ್ಯಾಂಕ್ ಯು. ಸಿನಿಮಾ 100 ದಿನ ಓಡಲಿ ಅಂತ ಕೇಳಿ ಮಂದಿಗೆಲ್ಲ ಕೇಳಿ ಕೂತು ಇನ್ನು ಹೇಳೋದೊಂದೇ ಮಾತು, ಗೋವಿಂದ ಸ್ವಾಮಿ ಗೋವಿಂದ ಸ್ವಾಮಿ ಗೋವಿಂದ ಸ್ವಾಮಿ. ಸಿನಿಮಾ ತುಂಬ ಚೆನ್ನಾಗಿದೆ, ಹೊಸ ವಿಭಿನ್ನ ಪ್ರಯತ್ನ. ಹಿಂದಿಯಲ್ಲಿ ಅಮೀರ್ ಖಾನ್ PK ಸ್ಟೈಲಲ್ಲಿ ಜಗತ್ತನ್ನು ಹೇಗೆ ನೋಡ್ತಾರೆ, ಅದೇ ರೀತಿ ಒಬ್ಬ ಮುಗ್ಧ ಯುವಕ ಆತ್ಮ ಒಂದು ಸಮಾಜವನ್ನು ನೋಡುವಂಥದ್ದು. ಒಂದು ಸಣ್ಣ ಸಣ್ಣ ಇದರಲ್ಲಿ ಹಾಸ್ಯಗಳಿದೆ, ಒಂದು ಹೊಸತನ ಇದೆ, ಹೊಸ ದೃಷ್ಟಿಕೋನದಲ್ಲಿ ನಿರ್ದೇಶಕರು ನೋಡಿದ್ದಾರೆ. ನಮ್ಮ ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಭವಿಷ್ಯ ಇದೆ. ಸ್ವಾಮಿ ಈ ಭೂಮಿ ಮೇಲೆ ಜೀವಿಸೋಕೆ ಏನು ಬಾಡಿಗೆ, ಪರೋಪಕಾರಿ ಆದ್ರೆ ಸಾಕು ನಿನ್ನ ಪಾಡಿಗೆ, ಎಲ್ಲೆಡೆ ನಿನ್ನ ಬೇಡ ಅನ್ನೋರೆ. ಆಲ್ ದ ಬೆಸ್ಟ್. ಹೇಗಾಗಿದೆ? ತುಂಬ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು, ತುಂಬ ವಿಭಿನ್ನ ಅಂತ ಅನ್ನಿಸ್ತು. ಶೋಭರಾಜ್, ನಿಮ್ಮದು ಒಂದು ರೋಲ್ ಇತ್ತು ತುಂಬ ಚಂದ ಅದರಲ್ಲಿ. ಎಷ್ಟೋ ಉದ್ದ ನೀನನ್ನು ಭೂಮಿಗೆ ಕಳಿಸ್ಲೇಬೇಕು. ನಾನೇ ನಮ್ಮ ಅಮ್ಮನ ಹುಡುಕ್ತೀನಿ, ನಾನೇ ನಮ್ಮ ಅಪ್ಪ ಅಮ್ಮನ ಸೇರಿಸ್ತೀನಿ, ನಾನೇ XY ಮಿಕ್ಸ್ ಮಾಡಿಸ್ತೀನಿ. ನಮ್ಮ ಊರ್ದಾರ್ ಬಂದ್ಬಿಡಿದ್ರೆ ನಮ್ಮ ಊರ್ದಾಕಲ್ಲಿ ನಮ್ಮ ಊರುಡೆ ಎಷ್ಟು ಶೂಟ್ ಮಲ್ದಿ ನಮ್ಮ ಊರುಡೆ ಅವು ಉಡುಪಿಡೆ ಶೂಟ್ ಅನ್ನೋಕೆ ಯಾನೊಂದು ಸಿನಿಮಾ ಅಲ್ಪ ಶೂಟ್ ಆವಂತನು ಅವಾಗ ರಿಕ್ಷಾ ಬಲಿ ಬರೋಂತ ನಂಗೆ ಕೆಲವು ಅಲ್ಲ ಗೊತ್ತಾವಂತನ ಅಪ್ಪಾಗ. ಸಿನಿಮಾದ ಬಗ್ಗೆ ಬಂದು ದಂಡ ಬಹುಶಃ ಒಂದಲ್ಲ ಎರಡಲ್ಲ ತನ್ನ ಐಕುದುಮುದ ರಾಮರಾಮರಿ ಡೈರೆಕ್ಟರ್ನ ಸತ್ಯಪ್ರಕಾಶ್ ತರನ ಸಿನಿಮಾ ಯಾನು ಐನು ಒಂದಲ್ಲ ಎರಡಲ್ಲ ಪನ್ಮನಾಥ್ ಸರಿ ತೂತೆ ನಾವು ಸಿನಿಮಾನ ಥಿಯೇಟರ್ 2 ಸರಿ ತೂತೆ. ಸೊ 6ನೇ ಸಿನಿಮಾ ಬಂಡ ನಿರೀಕ್ಷೆ ಖಂಡಿತ ದಿಗೋಡು ಆಯ್ನೇ. ಸೊ ಓವರಾಲ್ ಸಿನಿಮಾದ ಕಾನ್ಸೆಪ್ಟ್ ಏನ ಪಂಡ ಒಂಜಿ ಆತ್ಮ ಎಂಚಿನ ಭೂಮಿಗೆ ಬರ್ಪುಂಡ ಅಂಚನೆ ಎಂಕ ಹಾಪುಂಡು ಜೀವನದ ಸತ್ಯವನ್ನು ಪಂಡ್ರೆಗೋಸ್ಕರ ಒಂಜಿ ಆತ್ಮ ಸತ್ಯರ್ನ ಉಲಯ ಬೈದಿನ ದಾದನ ಅಂದು ನೀನ್ ಸಾಯಿಸಿದ್ಯಾ ಬಾಬಾ? ನೀನ್ ಸಾಯಿಸಿದ್ಯಾ? ಸೊ ಓವರಾಲ್ ಅದು ಎಂಗೇಜಿಂಗ್ ಆದುಂಡು ಸಿನಿಮಾ. ಅಫ್ಕೋರ್ಸ್ ಅಥರ್ವ ಅಂತ ಮುದ್ದು ಮುದ್ದಾದ ಮಸ್ತ್ ಅದ್ಭುತವಾದ ಮಲ್ದೇರು. ಈ ಸರಿ ಸತ್ಯಪ್ರಕಾಶ್ ಆ್ಯಕ್ಟ್ ಮಲ್ದೇರು, ಒಂಜಿ ಎಡ್ಡ ಆ್ಯಕ್ಟ್ರಲ್ಲ ಅಂದಾರು ಪ್ರೂವ್ ಮಲ್ದೇರು. ಆಗ್ಬಿಟ್ನ ನಮ್ಮ ಮಾತೆಲ್ಲ ಇತ್ತಿನೇನು ಬಿಡ್ದು ಇಜ್ಜಂದಿನೇ ಬಯಕುವ ಬದುಕು ಏತಿ ಈಸಿ ಉಂಡತ್ತ ಅನ್ನೋ ಒಂಜಿ ಬಾರಿ ವಿಜುವಲ್ದ ಮುಖಾಂತರ ತುಚ್ಪವನಂಚಿನ ಸಿನಿಮಾ ಎಂಗೇಜಿಂಗ್ ಆದುಂಡು. ಖಂಡಿತವಾದ್ಲ ತೂಪಿನಂಚಿನ ಸಿನಿಮಾ ದಯದಿ ತೂಲೆ. ಜೀವದಾನ ಒಂದೇ ಧ್ಯಾನ, ಗೋವಿಂದ ಸ್ವಾಮಿ ಬೇಕೇ ಬೇಕು ಲೋಕಜ್ಞಾನ, ಗೋವಿಂದ. ಇಟ್ ವಾಸ್ ವೆರಿ ನೈಸ್. ಒಳ್ಳೆ ಮಾಡಿದ್ದೀರಿ, ಒಳ್ಳೆ ಪಿಕ್ಚರ್ ಆಗಿದೆ ಕನ್ನಡದಲ್ಲಿ. ಅದಲ್ಲದೆ ಬೆಂಗಳೂರು ಕನ್ನಡದಲ್ಲಿ ಮಾತಾಡಿ ಇಷ್ಟು ಸೂಪರಾಗಿ ಬಂದ ಮೂವೀಸ್, ಇಟ್ಸ್ ವೆರಿ ಗುಡ್. ಆ್ಯಂಡ್ ದಟ್ ಟು ಮಂಗಳೂರಿನವರು ಆ ಸ್ಟೈಲಲ್ಲಿ ಮಾಡೋದು, ಇಟ್ಸ್ ಟೂ ಗುಡ್. ಆಲ್ ದ ಬೆಸ್ಟ್ ಆ್ಯಂಡ್ ಎವ್ರಿ ಒನ್ ಹ್ಯಾಸ್ ಡನ್ ವೆರಿ ಗುಡ್, ಎಸ್ಪೆಷಲಿ ದ ಪ್ರಕಾಶನ್ ಹಸನ್. ಅಕ್ಷರ್ ಬೈ ಮಸ್ತ್ ಅದ್ಭುತವಾದ ಚಿತ್ರ ದಾಬರಾಗ ಹೊಸತೊಂಜಿ ಡಿಫ್ರೆಂಟ್ ಆದ ಬೈದಿನ ಸಬ್ಜೆಕ್ಟ್ ಒಂದು. ಅಥರ್ವೆ ಅಂತೂ ಮಸ್ತ್ ಬ್ಯೂಟಿಫುಲ್ ಆದ ಅಭಿನಯ ಮಲ್ದೇರಿ. ನಂಗೆ ಪ್ರಕಾಶನ ನಮಗೆ ಹಿಂಗೆ ಮಸ್ತ್ ಖುಷಿ ಆಂಡ್ ಪ್ರತಿಯೊಂದು ಕಲಾವಿದರ ಪುರ್ಲು ಅಭಿನಯ ಮಲ್ದೇರಿ. ನೆಟ್ಟು ನರಮನಿ ಪ್ರೀತಿದಾದ ಬಂದ ತೆರಿಪಾಯಿನಂಚಿನ ಅದ್ಭುತವಾಯಿನಂಚಿನ ಸಬ್ಜೆಕ್ಟ್. ಬೇಕಾದಷ್ಟು ಅಮ್ಮಂದ್ರಿಗೆ ಮೆಸೇಜ್ ಮಾಡಿರ್ತಾನೆ. ಇಷ್ಟು ದಿವಸ ಬರೀ ಗಂಡಾಗಿದ್ದೆ ಬಾವ. ಹಸೆ ಮಣಿನೇ ಇದ್ ನನ್ನ ಕಡೆ ಬರ್ತಾ ಇದೆ. ಇನ್ಮೇಲೆ ಮದುವೆ ಗಂಡ ಆಗ್ಬಿಡ್ತೀನಿ ಬಾವ. ಅಪ್ಪೆ ಬಂಡ ದೇವೇರಿ ಅಪ್ಪೆನ ಬಗ್ಗೆ ತೆರಿಪಾಯಿನಂಚಿನ ಪುರ್ಲುದು ಸಬ್ಜೆಕ್ಟ್. ಈ ಮಾತೆಲ್ಲ ದಯಮಾಲ್ ಪಿಕ್ಚರ್ ತುಲೆ ಮಿಸ್ ಮಲ್ಪೋಚಿ. ಮಾತೆಲ್ಲ ನಮಸ್ಕಾರ. ನಮ್ಮಪ್ಪ ಯಾಕಿನ್ನು ನಮ್ಮ ಅಮ್ಮನ ಜೊತೆ ಸೇರಿಲ್ಲ, XY ಇನ್ನೂ ಮಿಕ್ಸ್ ಮಾಡಿಲ್ಲ, ಯಾಕೆ? ಅವಳು ನೋಡಿದ್ರೆ ಯಾಕೋ ಮೋಹ ಬರ್ತಾ ಇಲ್ಲ ಅದಕ್ಕೆ. It was a very good movie. It kept us catchy throughout, and the second part was emotional also, and a very good message to everybody that parents should take care of their children, just like how like flowers actually, how we take care of flowers. Overall, it was a superb movie, different from other movies, which I request everybody to watch the movie. Thank you.
ಮೂವಿ ತುಂಬ ಚೆನ್ನಾಗಿತ್ತು. ಫಸ್ಟ್ ಆಫ್ ಆಲ್ ತುಂಬ ಒಳ್ಳೊಳ್ಳೆ ಮೆಸೇಜ್ ಕೊಟ್ರಿ. ಅಂದರೆ ಅನಾಥ ಮಕ್ಕಳ ಬಗ್ಗೆ ಮತ್ತು ವೃದ್ಧಾಶ್ರಮದ ಬಗ್ಗೆ ತುಂಬ ಒಳ್ಳೆ ಮೆಸೇಜಸ್ ಇತ್ತು. ಇದರಲ್ಲಿ ತಿಳ್ಕೊಳ್ಳೋದು ತುಂಬ ಇದೆ. ತುಂಬ ಓವರಾಲ್ ತುಂಬ ಚೆನ್ನಾಗಿದೆ ಮೂವಿ, ತುಂಬ ಚೆನ್ನಾಗಿದೆ. ಯಾವ ಜಾತಿ? ಜಾತಿ ಅಂದರೆ ನೀವಿಬ್ರು ಎಕ್ಸ್ ವೈ ಯಾವಾಗ ಮಿಕ್ಸ್ ಮಾಡ್ತೀರಾ? ಏನೋ ಎಕ್ಸ್ ವೈ ಅಂದ್ರೆ? ಇದ್ರೊಳಗಡೆ ಎಕ್ಸ್ ವೈ ಇರುತ್ತೆ, ಇದ್ರೊಳಗಡೆ ಎಕ್ಸ್ ಎಕ್ಸ್ ಇರುತ್ತೆ. ಅದೆರಡು ಮಿಕ್ಸ್ ಆದರೆ ನಾನು ಹುಟ್ಟಕ್ಕೊಂದು ಜಾಗ ಆಗತ್ತೆ. ನಾನು ಹುಟ್ಟಬೇಕು. ನೋಡಿದ್ರೂ ಬೋರಿಂಗ್ ಅನ್ಸಲ್ಲ. ಇನ್ನೂ ಒಂದ್ಸರಿ ಆರಾಮ್ಸೆ ನೋಡ್ಬೋದು. ಯಾವಾಗ ಮಿಕ್ಸ್ ಮಾಡ್ತೀರಾ? ಓಕೆ, ಈಗಷ್ಟೇ ಎಕ್ಸ್ ಆ್ಯಂಡ್ ವೈಫ್ ಸಿನಿಮಾ ನೋಡಿ ಬಂದೆ. ಭಾಳ ಚೆನ್ನಾಗಿದೆ. ನಾನು ಮೊದಲಾಗಿ ನಿರೀಕ್ಷೆ ಇಟ್ಕೊಂಡಿದ್ದೆ. ಸತ್ಯಪ್ರಕಾಶ್ ಆದ ತಕ್ಷಣ ನಿರೀಕ್ಷೆ ಒಂದು ಇದ್ದೇ ಇದೆ ನಮ್ಮಲ್ಲಿ. ಅವರು ರಾಮರೇ ಆಗಲಿ, ಒಂದಲ್ಲ ಎರಡಲ್ಲ ಆಗಲಿ, ಈಗ ಪ್ರಸ್ತುತ ಎಕ್ಸ್ ಆ್ಯಂಡ್ ವೈ ವಿಭಿನ್ನ ಒಂದು ಕಥಾಹಂದರ ಉಳ್ಳ ಒಂದು ಸಿನಿಮಾ. ನಮ್ಮ ಕರಾವಳಿಯ ಜನರನ್ನು ಬಳಸ್ಕೊಂಡು ಭಾಳಷ್ಟು ಇದರಲ್ಲಿ ಅವರಿಗೆ ಪಾತ್ರ ಕೊಟ್ಟು ಅದನ್ನು ಅಭಿನಯ ಬರೋ ಥರ ಮಾಡ್ಕೊಂಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದೇ ರೀತಿ ನಮ್ಮ ಎಲ್ಲ ಕರಾವಳಿ ಜನರು ಇದನ್ನು ನೋಡಿ ಪ್ರೋತ್ಸಾಹಿಸಬೇಕು. ಒಂದು ಭಿನ್ನವಾದ ಮನೋರಂಜನೆ ಸಹಿತವಾದ ಈ ಸಿನಿಮಾ ನೋಡೋದು ಬಹಳ ಅಗತ್ಯ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬೇಗ ಮಿಕ್ಸ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಹುಲ್ ಅಂತ. ಮಂಗಳೂರಲ್ಲಿ ಈಗಷ್ಟೇ ನಾನೊಂದು ಎಕ್ಸ್ ಆ್ಯಂಡ್ ವೈ ಅನ್ನೋ ಸಿನಿಮಾದ ಪ್ರೀಮಿಯರ್ ಶೋನ ನೋಡ್ಕೊಂಡು ಬಂದೆ. ಈ ಸಿನಿಮಾನ ನೋಡೋದಕ್ಕೆ 2 ಕಾರಣಗಳಿತ್ತು. ಒಂದು, ಈ ಸಿನಿಮಾದ ಡೈರೆಕ್ಟರ್ ಸತ್ಯಪ್ರಕಾಶ್ ಅವರು ಒನ್ ಆಫ್ ದ ಫೇವ್ರೆಟ್ ಡೈರೆಕ್ಟರ್ ಅಂತ ಹೇಳ್ಬೋದು. ನೀವು ಅವರ ಸಿನಿಮಾಗಳನ್ನ ನೋಡಿದರೆ, ರಾಮರೇ ಅಥವಾ ಒಂದಲ್ಲ ಎರಡಲ್ಲ, ಈ 2 ಸಿನಿಮಾಗಳನ್ನ ನೀವು ನೋಡಿದರೆ ಅವ್ರು ಯಾವ ರೀತಿ ಒಂದು ಸಣ್ಣ ಮೈನ್ಯೂಟ್ ಎಮೋಷನ್ಗೆ ಇಂಪಾರ್ಟೆನ್ಸನ್ನು ಕೊಟ್ಟು ಯಾವ ರೀತಿ ಅದರ ಆಳಕ್ಕೆ ಇಳಿತಾರೆ ಅನ್ನೋದು ನಿಮಗೆ ನೀಟಾಗಿ ಗೊತ್ತಾಗುತ್ತೆ. ಒಂದು ಅದ್ಭುತವಾದ ಸಿನಿಮಾ ಮೇಕರ್ ನಮ್ಮ ಸತ್ಯಪ್ರಕಾಶ್ ಅವರು. ಅವ್ರ ಸಿನಿಮಾ ನೋಡಬೇಕು ಅನ್ನೋ ನಿಟ್ಟಿನಲ್ಲಿ ಬಂದೆ. 2ನೇ ರೀಸನ್ ಏನು ಅಂತಂದರೆ, ನಮ್ಮ ಮಂಗಳೂರಿನ ನಟ ಅಥರ್ವ ಅವರು ಈ ಸಿನಿಮಾದಲ್ಲಿ ಒಂದು ಅದ್ಭುತ ರೋಲನ್ನು ನಿಭಾಯಿಸಿದ್ದಾರೆ. ತುಂಬ ಮುಗ್ಧವಾಗಿ ಈ ರೋಲನ್ನು ಮಾಡಿ ಎಲ್ಲರ ಮನ ಕೂಡ ಗೆದ್ದಿದ್ದಾರೆ. ಸೊ ಇಟ್ ವಾಸ್ ಅ ಸಕ್ಸಸ್ಫುಲ್ ಅಟೆಂಪ್ಟ್ ಫ್ರಮ್ ದಿ ಎಂಟೈರ್ ಟೀಮ್ ಆಫ್ ಎಕ್ಸ್ ಆ್ಯಂಡ್ ವೈ. ಸೊ ಎಲ್ಲರ ಹತ್ರ ರಿಕ್ವೆಸ್ಟ್ ಏನು ಅಂತಂದರೆ, ಈ ಸಿನಿಮಾನ ದಯವಿಟ್ಟು ಥಿಯೇಟರ್ನಲ್ಲಿ ಬಂದುಬಿಟ್ಟು ಎಕ್ಸ್ ಆ್ಯಂಡ್ ವೈ ಸಿನಿಮಾನ ನೋಡಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ ಎಲ್ರಿಗೂ. ನಾನು ಈಗಷ್ಟೇ ಒಂದು ಮೂವಿ ನೋಡಿ ಬಂದೆ, ಎಕ್ಸ್ ವೈ ಅಂತೇಳಿ. ತುಂಬ ಅದ್ಭುತವಾಗಿತ್ತು. ಎಲ್ಲ ಮೂವಿಗಿಂತಲೂ ವಿಭಿನ್ನವಾಗಿತ್ತು. ಯಾಕೆಂತ ಹೇಳಿದರೆ, ಇದೊಂದು ನಾನು ತುಂಬ ಡೀಪಾಗಿ ಈ ಮೂವಿಯನ್ನು ನೋಡ್ತಾ ಹೋದರೆ ನಿಮಗೆ ತುಂಬ ಅರ್ಥ ಆಗುತ್ತೆ. ಅಂದರೆ ಒಂದು ಯೂನಿವರ್ಸಿಗೆ ಸಂಬಂಧಪಟ್ಟಂಥ ಒಂದು ಮೆಸೇಜ್ ಇದರಲ್ಲಿರೋದು. ಸೊ ನಾನು ಸ್ಪಿರಿಚುವಲ್ ಮಾಡೋ ಕಾರಣ ಬಹುಶಃ ನನಗೆ ತುಂಬ ಹತ್ತಿರದಿಂದ ಕನೆಕ್ಟ್ ಆಯಿತು. ಸಾಮಾನ್ಯರಿಗೆ ನಾರ್ಮಲಾಗಿ ನೋಡುವವರಿಗೆ ಇದು ಎಷ್ಟು ಅರ್ಥ ಆಗುತ್ತೆ ಅಂತೇಳಿ ನಂಗೆ ಗೊತ್ತಿಲ್ಲ. ತುಂಬ ಡೀಪಾಗಿ ಈ ಮೂವಿಯನ್ನು ನೋಡಿದೆ. ಅದ್ಭುತವಾದಂಥ ಮೆಸೇಜ್ ಇದೆ. ಅಥರ್ವ ಪಾಂಡೇಶ್ವರ್ ಅಂತೂ ಸೂಪರಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ಅವ್ರದ್ದು ಈ ಥರದೊಂದು ಕ್ಯಾರೆಕ್ಟ್ರನ್ನು ನೋಡ್ತಿರೋದು. ಟೋಟಲ್ ಮೂವಿ ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.